ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ದೇರಳಕಟ್ಟೆಯ ಯನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಆಪ್ಥೆಲ್ಮಾಲಜಿ ಇಲ್ಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸೌಜನ್ಯ ಕಾಪ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಆಪ್ಥೆಲ್ಮಾಲಜಿ. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ನಮಸ್ತೆ ಡಾಕ್ಟರ್. ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ದೃಷ್ಟಿದೋಷ ಅಂದರೆ ಏನು? ದೃಷ್ಟಿದೋಷ ಅಂದರೆ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು, ಮಕ್ಕಳು ಅಥವಾ ಹಿರಿಯರು ಸಹ ಕನ್ನಡಕ ಹಾಕೋದು. ಸೊ ಇದು ಒಂದು ದೃಷ್ಟಿಹೀನತೆಯ ಒಂದು ತುಂಬ ಸಾಮಾನ್ಯ ಕಾರಣ. ಸೊ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿದ್ರೆ, ಕಣ್ಣಿನ ಒಳಗಡೆ ಪ್ರಕಾಶ ಅಥವಾ ಲೈಟ್ ಏನು ಪಾಸ್ ಆಗಿ ಕಣ್ಣು ಒಳಗಡೆ ಹೋಗಿ ಒಂದು ಪದರ ರೆಟಿನಾ ಅಂತ ಹೇಳ್ತೇವೆ, ಅದರ ಮೇಲೆ ಒಂದು ಬಿಂಬ ಅಥವಾ ಇಮೇಜ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ನಾರ್ಮಲ್ ಆಗಿ ಇದು ಕ್ಲಿಯರ್ ಆಗಿ ಒಂದು ಬಿಂಬ ಅಥವಾ ಇಮೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಈ ದೃಷ್ಟಿ ದೋಷದ ಕಾರಣದಲ್ಲಿ ಈ ಬಿಂಬ ಏನು ಉತ್ಪತ್ತಿ ಆಗುತ್ತೆ ಅದು ಕ್ಲಿಯರ್ ಆಗಿರೋದಿಲ್ಲ, ಅದು ಅಸ್ಪಷ್ಟವಾಗಿರುತ್ತೆ. ಸೊ ಇದನ್ನು ದೃಷ್ಟಿದೋಷ ಅಂತ ನಾವು ಕರಿತೇವೆ. ಓಕೆ, ಹಾಗಾದರೆ ಕಣ್ಣಿನ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ನಾವು ದೃಷ್ಟಿದೋಷ ಅಂತ ಕರಿಬೋದಾ? ಅದೇ, ಸಾಮಾನ್ಯವಾಗಿ ಎಲ್ಲ ಕಾರಣಕ್ಕೆ ದೃಷ್ಟಿದೋಷ ಅಂತ ಹೇಳೋದಿಲ್ಲ. ಒಂದು ಕಾರಣ ದೃಷ್ಟಿದೋಷದ್ದು ರಿಫ್ರಾಕ್ಟಿವ್ ಎರರ್ಸ್ ಅಥವಾ ಕನ್ನಡಕದಿಂದ ಬರುವಂತಹ ತೊಂದರೆಗೆ ನಾವು ದೃಷ್ಟಿದೋಷ ಅಥವಾ ರಿಫ್ರಾಕ್ಟಿವ್ ಎರರ್ಸ್ ಅಂತ ಇಂಗ್ಲೀಷಲ್ಲಿ ನಾವು ಕರೀತೇವೆ. ಓಕೆ ಡಾಕ್ಟರ್, ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಅದೇ, ಇದು ದೃಷ್ಟಿದೋಷ ತುಂಬ ಬೇರೆ ಬೇರೆ ವೆರೈಟಿ ಅಥವಾ ರೀತಿಗಳಿವೆ. ಒಂದು ಮಯೋಪಿಯಾ ಅಂತ ಕರಿತೇವೆ, ಅಥವಾ ಸಮೀಪ ದೃಷ್ಟಿ ಚೆನ್ನಾಗಿ ಕಾಣುತ್ತೆ, ದೂರದ್ದು ಕ್ಲೀನಾಗಿ ಕಾಣೋದಿಲ್ಲ, ಅಥವಾ ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೇವೆ. ಅದರಲ್ಲಿ ದೂರದ್ದು ದೃಷ್ಟಿ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ, ಹತ್ತಿರದ್ದು ಬ್ಲರ್ ಆಗಿರುತ್ತೆ. ಅಥವಾ ಇನ್ನೊಂದು ಏಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೇವೆ, ಅದರಲ್ಲಿ ಎರಡು ದೂರದ್ದು ಹತ್ತಿರದ್ದು ಎಲ್ಲ ಸ್ವಲ್ಪ ಎಳೆದ ಹಾಗೆ ಕಾಣುತ್ತೆ, ಇಮೇಜಸ್ ಅಥವಾ ಏನು ಬಿಂಬ ಇರುತ್ತೆ. ಸೊ ಇದಕ್ಕೆ ಸಿಂಪಲ್ ಆದ ಟ್ರೀಟ್ಮೆಂಟ್ ಹೇಳಿದರೆ ಕನ್ನಡಕ ಹಾಕೋದು. ಸೊ ಅದು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ರೀತಿಯಲ್ಲಿ ಹಾಕೋದು ಇಂಪಾರ್ಟೆಂಟ್, ಎಸ್ಪೆಷಲಿ ಮಕ್ಕಳಲ್ಲಿ. ಯಾಕೆ ಹೇಳಿದರೆ ಇದನ್ನು ಕರೆಕ್ಟ್ ಟೈಮಿಗೆ ನಾವು ಟ್ರೀಟ್ಮೆಂಟ್ ಕೊಡದಿದ್ರೆ ಮಕ್ಕಳಲ್ಲಿ ಅದು ಪರ್ಮನೆಂಟ್ ಆಗಿ ಒಂದು ಡ್ಯಾಮೇಜ್ ಮಾಡುವಂತಹ ಒಂದು ಪ್ರಾಬ್ಲಮ್ ಆಗುವ ಚಾನ್ಸ್ ಇರುತ್ತೆ. ಮಂದ ಕಣ್ಣು ಅಂತ ನೀವು ಕೇಳಿರ್ಬೋದು. ಚಿಕ್ಕ ಏಜಲ್ಲಿ ಕನ್ನಡಕ ಹಾಕದಿದ್ರೆ ಅಂಥವರು ದೊಡ್ಡವರಾದ ಮೇಲೆ ಕನ್ನಡಕ ಹಾಕಿದ್ರೂ ಆ ದೃಷ್ಟಿ ಫುಲ್ಲಾಗಿ ನಾರ್ಮಲ್ ಆಗಿ ಬರದೇ ಇರುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಏಜಲ್ಲಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ರೀತಿಯಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಕೆಲವೊಂದಿಷ್ಟು ಜನಕ್ಕೆ ಕನ್ನಡಕ ಹಾಕ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅಂಥವರಿಗೆ ಏನಾದರೂ ಆಲ್ಟರ್ನೇಟ್ ಆಪ್ಷನ್ ಇದೆಯಾ? ಸೊ ಕೆಲವರಿಗೆ ತುಂಬ ಕನ್ನಡಕದಿಂದ ತೊಂದರೆ ಅನಿಸ್ತದೆ, ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಪವರ್ ಇರುವವರಿಗೆ ಕನ್ನಡಕ ಹಾಕದಿದ್ರೆ ಏನೂ ಕಾಣೋದಿಲ್ಲ. ಸೊ ಎದ್ದ ಕೂಡಲೇ ಕನ್ನಡಕ ಹಾಕಬೇಕು ಹೇಳಿ ನೆಸೆಸಿಟಿ ಬರುತ್ತೆ. ಕನ್ನಡಕ ಇಲ್ಲದೆ ಅವರಿಗೆ ಆಚೆ ಈಚೆ ನೋಡಲಿಕ್ಕೆ ಏನೂ ಕಾಣೋದಿಲ್ಲ. ಕನ್ನಡಕ ಇದು ಕಳೆದು ಹೋಗೋದು, ಅಥವಾ ಕೆಲವೊಮ್ಮೆ ಆಟ ಹೊರಗಡೆ ಏನಾದರೂ ಟೆನ್ನಿಸ್ ಆಡೋದು, ಕ್ರಿಕೆಟ್ ಆಡುವಾಗಲೂ ತುಂಬ ಪ್ರಾಬ್ಲಮ್ ಅನಿಸ್ತದೆ. ಕೆಲವರಿಗೆ ಕನ್ನಡಕ ಹಾಕೋದ್ರಿಂದ ಸೌಂದರ್ಯ ಖಿನ್ನತೆ ಆಗುತ್ತೆ ಅಂತೇಳಿ, ಎಸ್ಪೆಷಲಿ ಹುಡುಗಿಯರು ಮಾತ್ರ ಅಲ್ಲ, ಇವನ್ ಹುಡುಗರು ಈಗ ದೇ ಆರ್ ವೆರಿ ಕಾನ್ಷಿಯಸ್. ಅಥವಾ ಒಂದು ಕನ್ನಡಕ ಹಾಕಿದರೆ ಅವರು ಏನು ಚೆನ್ನಾಗಿ ಕಾಣುವುದಿಲ್ಲ ಅಂತೇಳಿ ಕೆಲವರಿಗೆ ಭಾವನೆ ಇರುತ್ತೆ. ಸೊ ಅಂಥವ್ರು ಏನು ನಮ್ಮ ಹತ್ರ ಬರ್ತಾರೆ, ನಮಗೆ ಕನ್ನಡಕ ಇಲ್ಲದೆ ಬೇರೆ ರೀತಿಯಲ್ಲಿ ಏನಾದರೂ ಒಂದು ಆಪ್ಷನ್ಸ್ ಇದೆಯಾ, ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆಯಾ ಹೇಳಿ. ಖಂಡಿತವಾಗಿ ಇದೆ. ಕಾಂಟ್ಯಾಕ್ಟ್ ಲೆನ್ಸ್ ಅಂತ ನೀವು ಕೇಳಿರ್ಬೋದು. ಸೊ ಅದು ಒಂದು ಲೆನ್ಸನ್ನು ಕಣ್ಣಿನ ಮೇಲೆ ಹಾಕುವಂಥದ್ದು. ಹೇಳಿದರೆ ನಮ್ಮದು ಕಣ್ಣಿನ ಮುಂದಿನ ಪದರಕ್ಕೆ ಕಾರ್ನಿಯಾ ಅಂತ ಹೇಳ್ತೇವೆ. ಸೊ ಅದರ ಮೇಲೆ ಈ ಲೆನ್ಸನ್ನು ಹಾಕೋದು. ಸೊ ಅದು ಕೆಲವರಿಗೆ ಅದು ಸರಿ ಹೋಗೋದಿಲ್ಲ. ಸೊ ಅದು ತೆಗೆದು ಹಾಕಬೇಕಾಗತ್ತೆ. ಪ್ರತಿ ಸತಿ ಅದರದ್ದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಅದರಲ್ಲಿ ಎಲರ್ಜಿ ಬರುತ್ತೆ. ಸೊ ಎಲ್ಲರಿಗೂ ಅದು ಇಷ್ಟ ಆಗೋದಿಲ್ಲ. ಬಿಕಾಸ್ ಅದು ಕಣ್ಣಿಗೂ ಕರೆಕ್ಟಾಗಿ ಯೂಸ್ ಮಾಡದಿದ್ದರೆ ಅದರ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಹೇಳಿದ್ರೆ ನಮ್ಮ ಕಣ್ಣಿಗೆ ಆಕ್ಸಿಜನ್ ಬೇಕಾಗುತ್ತೆ. ಸೊ ಅದು ಆಕ್ಸಿಜನ್ ಬರೋದು ಗಾಳಿಯಿಂದ.
ಸೊ ಆ ಗಾಳಿಯನ್ನು ಈ ಕಾಂಟ್ಯಾಕ್ಟ್ ಲೆನ್ಸ್ ತಡೀತದೆ. ಸೊ ಫುಲ್ ಆಕ್ಸಿಜನ್ ಕಣ್ಣು ಒಳಗಡೆ ಹೋಗೋದಿಲ್ಲ. ಸೊ ಲಾಂಗ್ ಟರ್ಮ್ ಯೂಸ್ ಅಥವಾ ತುಂಬ ವರ್ಷಾನುಗಟ್ಟಲೆ ಅದನ್ನು ಕಾಂಟ್ಯಾಕ್ಟ್ ಲೆನ್ಸನ್ನು ಹಾಕೋದು, ಕರೆಕ್ಟ್ ರೀತಿಯಲ್ಲಿ ಹಾಕದೇ ಇರೋದು. ಕೆಲವರು ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ ಮಲಗ್ತಾರೆ. ಸೊ ಅಂಥದ್ದೆಲ್ಲ ಮಾಡಲೇಬಾರ್ದು. ಸೊ ಹಾಗೆ ಕೆಲವರು ಮಾಡ್ತಾರೆ ಆದರೆ. ಸೊ ಹಾಗೆ ಮಾಡ್ತಾ ಇದ್ದರೆ ಅದು ಕಣ್ಣಿಗೆ ಕ್ರಮೇಣ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಬೇರೆ ಆಪ್ಷನ್ಸು ಇದೆ ಪರ್ಮನೆಂಟ್ ಆಗಿ ಕನ್ನಡಕ ಇಲ್ಲದೇ ಇರುವ ಹಾಗೆ ಮಾಡಲಿಕ್ಕೆ. ನೀವು ಕೇಳಿರ್ಬೋದು ಈ ಲೇಸರ್ ಚಿಕಿತ್ಸೆ ಅಂತೇಳಿ, ಲ್ಯಾಸಿಕ್ ಅಂತೇಳಿ ಕೇಳಿರ್ಬೋದು. ಸೊ ಇದರಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ, ಈ ಕಣ್ಣಿನ ಹೇಳಿದೆಲ್ಲ ಮುಂದಿನ ಪದರ ಕಾರ್ನಿಯಾ ಅಂತ ಹೇಳ್ತೇವೆ. ಸೊ ಅದಕ್ಕೆ ಲೇಸರ್ ಹಾಕಿ, ಲೇಸರ್ ಹೇಳಿದರೆ ಒಂದು ಟೈಪ್ ಆಫ್ ಲೈಟೇ. ಸೊ ಅದನ್ನು ಹಾಕಿ ಕಣ್ಣಿನ ಪವರ್, ಕಣ್ಣಿನ ಆಕೃತಿ ಅಥವಾ ಸ್ಟ್ರಕ್ಚರನ್ನು ಸ್ವಲ್ಪ ಚೇಂಜ್ ಮಾಡಿ, ಏನು ಕನ್ನಡಕದ್ದು ಪವರ್ ಉಂಟು ಅಥವಾ ಸ್ಪೆಕ್ಟಕಲ್ ಪವರ್ ಉಂಟು ಅದನ್ನು ನಲಿಫೈ ಮಾಡಿ ಅಥವಾ ಝೀರೋ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಇದು ಎಲ್ಲರಿಗೂ ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರ ಮುಂಚೆ ನಾವು ಕೆಲವು ಟೆಸ್ಟ್ಸ್ ಎಲ್ಲ ಮಾಡ್ತೇವೆ. ಮತ್ತು ಸ್ಪೆಸಿಫಿಕಲಿ ಹೈಯರ್ ಪವರ್, ಈಗ ಕೆಲವರನ್ನು ನೋಡಿರ್ಬೋದು ನೀವು, ತುಂಬ ದಪ್ಪ ಕನ್ನಡಕ ಹಾಕ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಹೆಚ್ಚಾಗಿ ಈ ಲ್ಯಾಸಿಕ್ ಟ್ರೀಟ್ಮೆಂಟ್ ಸರಿ ಹೋಗೋದಿಲ್ಲ. ಸೊ ಅಂಥವರಿಗೆ ಸ್ಪೆಸಿಫಿಕ್ ಆಗಿ ಒಂದು ಬೇರೆ ಥರದ್ದು ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಫೇಕಿಕ್ IOL ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಅದೊಂದು ಸರ್ಜಿಕಲ್ ಪ್ರೊಸೀಜರ್. ಸೊ ಈಗ ಕಾಂಟ್ಯಾಕ್ಟ್ ಲೆನ್ಸ್ ಹೇಳಿದರೆ ತೆಗೆದು ಹಾಕುವ ಲೆನ್ಸ್. ಈ ಫೇಕಿಕ್ IOL ಹೇಳಿದರೆ ಒಂದು ಪರ್ಮನೆಂಟ್ ಆಗಿ ಒಂದು ಲೆನ್ಸನ್ನು ಕಣ್ಣು ಒಳಗಡೆ ಸೇರ್ಪಡಿಸೋದು. ಸೊ ಇದರಲ್ಲಿ ತುಂಬ ಅಡ್ವಾಂಟೇಜ್ ಇರುತ್ತೆ, ಎಸ್ಪೆಷಲಿ ಹೈ ಪವರ್ಡ್, ಯಾರು ದಪ್ಪ ಕನ್ನಡಕ ಇರುತ್ತೆ ಅವರಲ್ಲಿ ಇದು ತುಂಬ ಒಂದು ಲೈಫ್ ಚೇಂಜಿಂಗ್ ಪ್ರೊಸೀಜರೇ ಹೇಳ್ಬೋದು. ಬಿಕಾಸ್ ಅವರಿಗೆ ಕನ್ನಡಕ ಇಲ್ಲದೆ ಏನೂ ಕಾಣೋದಿಲ್ಲ. ಸೊ ಇವಿಷ್ಟು ನನ್ನ ಮುಂದೆ ಕೂತಿರೋದು ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ ಕನ್ನಡಕ ಹಾಕದಿದ್ರೆ. ಸೊ ಅಂಥವರಿಗೆ ಇದು ರಿಯಲಿ ಲೈಫ್ ಚೇಂಜಿಂಗ್ ಪ್ರೊಸೀಜರ್. ಸೊ ಇದರ ಬಗ್ಗೆ ಬೇಕಿದ್ರೆ ನಾನು ಸ್ವಲ್ಪ ಹೇಳ್ಬೋದು. ಓಕೆ, ಹಾಗಾದರೆ ಈ ಫೇಕಿಕ್ IOL ಅಂತ ಹೇಳಿದ್ರಿ, ಇದನ್ನು ಯಾರೆಲ್ಲ ಪಡ್ಕೊಳ್ಬೋದು? ಅದೇ, ಒಂದು ಮಿನಿಮಮ್ ಏಜ್ 21 ಇಯರ್ಸ್ ಆಗಿರಬೇಕು. ಸೊ ಯೂಶ್ವಲಿ ಏನಾಗುತ್ತೆ ಹೇಳಿದ್ರೆ 21 ಇಯರ್ಸ್ ಆಗುವಾಗ ನಮ್ಮ ದೃಷ್ಟಿದೋಷ ಅಥವಾ ರಿಫ್ರಾಕ್ಟಿವ್ ಎರರ್ ಏನು ನಾವು ಹೇಳ್ತೇವೆ ಅದು ಸ್ಟೇಬಲ್ ಆಗ್ತದೆ. ಸ್ಟೇಬಲ್ ಹೇಳಿದರೆ ನಮ್ಮ ಪವರ್ ಏನು ಯೂಶ್ವಲಿ ಕಣ್ಣು ಬೆಳೀತಾ ಇರುವ ಹಾಗೆ ಈ ಕನ್ನಡಕದ ಪವರ್ ಸಹ ಚೇಂಜ್ ಆಗ್ತಾ ಹೋಗ್ತದೆ. ಸೊ ವರ್ಷ ನೀವು ಟೆಸ್ಟ್ ಮಾಡುವಾಗ ಅದು ಜಂಪ್ ಆಗ್ತಾ ಹೋಗ್ತದೆ. ಸೊ ಆ ಜಂಪ್ ಆಗೋದು ನಿಂತು ಹೋಗಬೇಕು. ಸೊ ಯೂಶ್ವಲಿ 21 ವರ್ಷ ಆಗುವಾಗ ಈ ಪವರ್ ಸ್ಟೇಬಲ್ ಆಗ್ತದೆ ಹೇಳಿದರೆ ಅದು ಜಂಪ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ 1 ವರ್ಷ ಈ ಪವರ್ ಸ್ಟೇಬಲ್ ಆಗಿದ್ದರೆ ಹೇಳಿದರೆ ಇದ್ದ ಪವರ್ ಹಾಗೆಯೇ ಇದ್ದು ಚೇಂಜ್ ಆಗ್ತಾ ಇರೋದಿದ್ರೆ ಅದಕ್ಕೆ ನಾವು ಸ್ಟೇಬಲ್ ಪವರ್ ಅಂತ ಹೇಳ್ತೇವೆ. ಅದು ಮತ್ತು 21 ವರ್ಷ ಆಗಬೇಕು. ಮತ್ತು ನಾವು ಕೆಲವು ಕಣ್ಣಿನ ಒಂದು ಸ್ಕ್ಯಾನ್ ಮಾಡ್ತೇವೆ. ಕಣ್ಣು ಒಳಗಡೆ ಇಷ್ಟೇ ಒಂದು ರೀತಿಯಲ್ಲಿ ಇಷ್ಟೇ ಜಾಗ ಇರಬೇಕು ಅಂತ ಇರ್ತದೆ ಆ ಲೆನ್ಸನ್ನು ಹಾಕಬೇಕಾಗಿ. ಸೊ ಅದು ಸ್ಕ್ಯಾನಿಂಗ್ ಮಾಡಿದ ನಂತರ ನಮಗೆ ಗೊತ್ತಾಗುತ್ತೆ ಅದು ಲೆನ್ಸ್ ಹಾಕ್ಬೋದಾ ಇಲ್ವಾ ಹೇಳಿ. ಬಿಕಾಸ್ ಎಲ್ರಿಗೂ ಆ ಜಾಗ ಇರುವುದಿಲ್ಲ, ಹೆಚ್ಚಿನವರಿಗೆ ಇರುತ್ತೆ ಆದರೆ ಎಲ್ಲರಿಗೂ ಇರುವುದಿಲ್ಲ. ಸೊ ಅದೊಂದು ಸ್ಕ್ಯಾನಿಂಗ್ ಮಾಡಿದ ಮೇಲೇ ನಮಗೆ ಗೊತ್ತಾಗೋದು. ಮತ್ತು ಕಣ್ಣಿದು ನರ ಪರೀಕ್ಷೆ ನಾವು ಮಾಡ್ತೇವೆ. ಕಣ್ಣಲ್ಲಿ ಬೇರೆ ಏನಾದರೂ ತೊಂದರೆ ಉಂಟಾ ಅಂತೇಳಿ ನೋಡ್ತೇವೆ. ಅದೇನೂ ಇಲ್ಲ, ಎಲ್ಲ ಫಿಟ್ ಆಗಿದ್ದಾರೆ ಹೇಳಿದರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದರೆ ಅವರಿಗೆ ಮೋಟಿವೇಶನ್ ಇರಬೇಕು, ಹೇಳಿದರೆ ಪ್ರೇರಿತರಾಗಿರಬೇಕು. ಅದು ಇಲ್ಲದಿದ್ದರೆ ಈ ಎಲ್ಲ ನಾವು ರಿಫ್ರಾಕ್ಟಿವ್ ಪ್ರೊಸೀಜರ್ಸ್ ಏನು ಹೇಳ್ತೇವೆ ಕನ್ನಡಕ ಇಲ್ಲದೇ ಇರುವ ಹಾಗೆ ಮಾಡುವ ಪ್ರೊಸೀಜರ್ಸ್ ಅದು ಫುಲ್ 100% ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಫಸ್ಟ್ ಇಂಪಾರ್ಟೆಂಟ್ ಹೇಳಿದರೆ ಯಾರಿಗೆ ಪ್ರೊಸೀಜರ್ ಬೇಕು ಅವರಿಗೆ ದೃಢ ಇಚ್ಛೆ ಇರಬೇಕು. ಅವರು ಕನ್ನಡಕ ಇಲ್ಲದೆ ಇದು ಇಂಟ್ರೆಸ್ಟ್ ಇರಬೇಕು. ಮತ್ತು ಈ ಎಲ್ಲ ಪ್ರೊಸೀಜರ್ಸ್ ನಾವೇನು ನಮ್ಮ ಮೇನ್ ಏಮ್ ಹೇಳಿದ್ರೆ ಡಿಪೆಂಡೆನ್ಸಿ ಆನ್ ಗ್ಲಾಸಸ್ ತೆಗೆಯೋದು. ಸ್ವಲ್ಪ 0.25 ಚಿಕ್ಕ ಪ್ರಮಾಣದ ಏನು ಪವರ್ ಉಳ್ಕೊಳ್ಬೋದು ಆಫ್ಟರ್ ಪ್ರೊಸೀಜರ್. ಸೊ ಅದು ನಮ್ಮ ಏಮ್ ಅಲ್ಲ. ಮೇನ್ ಏಮ್ ಇಸ್ ಟು ರಿಮೂವ್ ಡಿಪೆಂಡೆನ್ಸಿ. ಹೇಳಿದ್ರೆ ಕನ್ನಡಕ ಇಲ್ಲದೆ ಏನೂ ಕಾಣೋದಿಲ್ಲ ಅಂಥೇಳಿ ಆ ತೊಂದರೆಯಿಂದ ನಾವು ಅದನ್ನು ಏನು ಸರಿ ಮಾಡಲಿಕ್ಕೆ ಇದೆಲ್ಲ ಪ್ರೊಸೀಜರ್ಸ್ ಮಾಡೋದು. ಸೊ ಈ ಫೇಕಿಕ್ IOL ಯೂಶ್ವಲಿ ಪರ್ಮನೆಂಟ್ ಲೆನ್ಸಸ್, ನಿಮ್ಮ ಕಾಂಟ್ಯಾಕ್ಟ್ ಲೆನ್ಸ್ ಹೇಳಿದಾಗೆ ತೆಗೆದು ಹಾಕುವಂಥ ಲೆನ್ಸಸ್ ಆ ಥರ ಅಲ್ಲ ಇದು. ಸೊ ಇದು ಆಪರೇಷನ್ ಮಾಡಿ ಸರ್ಜರಿ ಮಾಡಿ ಕಣ್ಣು ಒಳಗಡೆ ಸೇರ್ಪಡಿಸುವ ಲೆನ್ಸ್. ಸೊ ಇದು ಆಲ್ಮೋಸ್ಟ್ ಪರ್ಮನೆಂಟ್. ಆದರೆ ಕೆಲವು ಸಂದರ್ಭದಲ್ಲಿ ಏನಾದರೂ ತುಂಬ ಕಾಂಪ್ಲಿಕೇಶನ್ ಆದರೆ ಅದನ್ನು
ತೆಗಿಬಹುದು. ಇಟ್ ಇಸ್ ಅ ರಿವರ್ಸಿಬಲ್ ಪ್ರೊಸೀಜರ್. ಆದರೆ ಯೂಶ್ವಲಿ ನಮ್ಮ ಈ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ನಾವು 8 ಇಯರ್ಸಿಂದ ನಾವು ಮಾಡ್ತಾ ಇದ್ದೇವೆ ಈ ಸರ್ಜರಿಯನ್ನು. ಸೊ ಯೂಶ್ವಲಿ ಇಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನಮಗೆ, ತೆಗಿಯುವಂಥ ಪರಿಸ್ಥಿತಿ. ಇಟ್ ಈಸ್ ಕ್ವೈಟ್ ಸೇಫ್ ಆ್ಯಂಡ್ ಇಟ್ ಈಸ್, ನಾನು ಹೇಳುವಾಗೆ ಇಟ್ ಈಸ್ ಲೈಫ್ ಚೇಂಜಿಂಗ್. ಹೇಳಿದರೆ ತುಂಬ ವ್ಯತ್ಯಾಸ ಅನಿಸ್ತದೆ ಪೇಷಂಟ್ಸಿಗೆ. ಹಾಗಾದರೆ ಈ ಗ್ಲಾಸಸ್ಗೆ ಕಂಪೇರ್ ಮಾಡಿದರೆ ಈ ಫೇಕಿಕ್ ಐ ಓಲಿಂದ ಅಡ್ವಾಂಟೇಜಸ್ ತುಂಬ ಇದೆ. ಅಡ್ವಾಂಟೇಜಸ್ ಇದೆ, ಹೌದು. ಹೇಳಿದರೆ ಈ ನಾನು ಹೇಳಿದಾಗೆ ದಪ್ಪ ಕನ್ನಡಕದವರಿಗೆ ತುಂಬ ಡಿಪೆಂಡೆನ್ಸಿ. ಮುಂದೆ ಇದ್ದವರು ಕ್ಲೀನಾಗಿ ಕಾಣೋದಿಲ್ಲ ದಪ್ಪ ಕನ್ನಡಕ ಇದ್ದವರಿಗೆ. ಮತ್ತು ಕನ್ನಡಕ ಹಾಕಿದ್ರೂ ಸಹ ಆ ಕನ್ನಡಕದಿಂದಾಗಿ ಒಂದು ಮಿನಿಫಿಕೇಶನ್ ಆಗ್ತದೆ. ಹೇಳಿದರೆ ನಾವು ನೋಡುವ ಎಲ್ಲ ವಸ್ತುಗಳು ಚಿಕ್ಕದಾಗಿ ಕಾಣ್ತದೆ ಕನ್ನಡಕದಲ್ಲಿ. ಸೊ ಆ ಒಂದು ತೊಂದರೆ ಈ ಸರ್ಜರಿಯಲ್ಲಿ ಇರೋದಿಲ್ಲ. ಸೊ ಮತ್ತು ನಾವು ಈಗ ನೋಡಿರ್ಬೋದು, ಈಗ ದಪ್ಪ ಕನ್ನಡಕದವ್ರದ್ದು ಗ್ಲಾಸಸ್ ದಪ್ಪ ಇರುವಾಗ ನಾವು ಎಷ್ಟು ನೋಡ್ತೇವೆ, ಅದು ನೋಡುವ ವ್ಯಾಪ್ತಿ, ಅದಕ್ಕೆ ಫೀಲ್ಡ್ ಆಫ್ ವಿಷನ್ ಹೇಳ್ತೇವೆ, ಅದು ಸ್ವಲ್ಪ ಕಡಿಮೆ ಇರ್ತದೆ. ಬಿಕಾಸ್ ಅವರಿಗೆ ಆ ಗ್ಲಾಸ್ ಒಳಗಿಂದ ನೋಡಿದರೆ ಮಾತ್ರ ಕ್ಲೀನಾಗಿ ಕಾಣೋದು, ಅದು ಮಧ್ಯದಲ್ಲಿ ನೋಡಿದರೆ ಮಾತ್ರ ಕ್ಲೀನಾಗಿ ಕಾಣೋದು, ಸೈಡಲ್ಲಿ ನೋಡುವಾಗ ಸ್ವಲ್ಪ ಅವ್ರದಕ್ಕೆ ಬ್ಲರ್ ಆಗಿ ಕಾಣ್ತದೆ. ಸೊ ಅವರದ್ದು ನೋಡುವ ವ್ಯಾಪ್ತಿ, ಅವ್ರ ಫೀಲ್ಡ್ ಆಫ್ ವಿಷನ್ ಸ್ವಲ್ಪ ಕಡಿಮೆ ಇರ್ತದೆ. ತುಂಬ ಹೈ ಪವರ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸೊ ಇದೆಲ್ಲ ಈ ಸರ್ಜರಿಯಲ್ಲಿ ಯಾವ ಪ್ರಾಬ್ಲಮ್ಸ್ ಇರೋದಿಲ್ಲ. ಅವರದ್ದು ಫೀಲ್ಡ್ ಆಫ್ ವಿಷನ್ ಜಾಸ್ತಿ ಆಗುತ್ತೆ ಅಥವಾ ನೋಡುವಂಥ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಮತ್ತು ಕ್ಲಾರಿಟಿ ಆಫ್ ವಿಷನ್ ಸಹ ತುಂಬ ಬೆಟರ್ ಇರುತ್ತೆ ದ್ಯಾನ್ ಎಂಥ ಗ್ಲಾಸಸ್ಸಿಗೆ ಕಂಪೇರ್ ಮಾಡಿದರೆ. ಓಕೆ ಡಾಕ್ಟರ್, ಹಾಗಾದರೆ ಡಾಕ್ಟರ್ ಈ ಸರ್ಜರಿ ಮಾಡಿದ ನಂತರ ತೆಗೆದುಕೊಳ್ಳುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಏನೇನು ಅಂತ ಹೇಳ್ಬೋದು? ಸೊ ಇದು ಸರ್ಜರಿ ಇಸ್ ಯೂಶ್ವಲಿ ಡೇ ಕೇರ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಹೇಳಿದರೆ ಬೆಳಿಗ್ಗೆ ಬಂದು ಸರ್ಜರಿ ಮಾಡಿದ ಕೂಡಲೇ ಒಂದು ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗ್ಬೋದು. ಒಟ್ಟಿಗೆ ಯಾರಾದರೂ ಬರಬೇಕಾಗುತ್ತೆ, ಬಿಕಾಸ್ ಅವರೇ ಡ್ರೈವ್ ಮಾಡಿ ಹೋಗೋದೇನು ಉತ್ತಮ ಅಲ್ಲ, ಯಾರಾದರೂ ಒಬ್ಬರು ಒಟ್ಟಿಗೆ ಇರಬೇಕಾಗತ್ತೆ. ಮತ್ತು ಬೇರೆ ಎಲ್ಲ ಕಣ್ಣಿನ ಸರ್ಜರಿಗೆ ಏನು ಪ್ರಿಕಾಷನ್ಸ್ ಇರುತ್ತೆ ಹೇಳಿದರೆ, ಕಣ್ಣಿಗೆ ನೀರು ಹಾಕಬಾರ್ದು, ಕಣ್ಣನ್ನು ಮುಟ್ಟಬಾರ್ದು, ಕಣ್ಣನ್ನು ತಿಕ್ಕಬಾರ್ದು, ಅಂಥದ್ದೆಲ್ಲ ಮಾಡಬಾರ್ದು. ಕಣ್ಣಿಗೆ ಡ್ರಾಪ್ಸ್ ಕೊಡ್ತೇವೆ ನಾವು, ಅದು ಒಂದು 3 ವಾರದಿಂದ 4 ವಾರ ತನಕ ಡ್ರಾಪ್ಸ್ ಹಾಕಲಿಕ್ಕೆ ಇರುತ್ತೆ. ನಂತರ ಕೆಲವರು, ಇದು ಮೇನ್ ಇಂಪಾರ್ಟೆಂಟ್ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡಲ್ಲಿ ನಾವು ಹೇಳುವಂಥ ಪ್ರಿಕಾಷನ್ಸ್. ಇನ್ನೊಂದು ಏನು ಹೇಳಿದರೆ, ಈ ಹೈ ಪವರ್ಡ್ ಯಾರಿಗೆ ಇರುತ್ತೆ ದಪ್ಪ ಕನ್ನಡಕದವರಿಗೆ, ಅವರು ಈವನ್ ಸರ್ಜರಿ ಮುಂಚೆನೂ ನಾವು ಹೇಳಿರ್ತೇವೆ ಕಣ್ಣಿನ ನರ, ರೆಟಿನ, ಅದನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಬಿಕಾಸ್ ಇಂಥವರಿಗೆ ಕಣ್ಣಿನ ನರದಲ್ಲಿ ಕೆಲವೊಮ್ಮೆ ಸ್ವಲ್ಪ ವೀಕ್ನೆಸ್ ಬರೋದು, ಕಣ್ಣಲ್ಲಿ ನರದಲ್ಲಿ ತೂತು ಬರೋದು, ನರ ಜಾರಿಕೊಳ್ಳುವಂಥದ್ದು ರಿಸ್ಕ್ ಯಾವಾಗಲೂ ಇದ್ದದ್ದೇ. ಸೊ ಅದಕ್ಕೆ ಯಾರಿಗೆ ದಪ್ಪ ಕನ್ನಡಕ ಇರ್ತದೆ, ಹೈ ಮಯೋಪಿಯಾ ಅಂತ ಹೇಳ್ತೇವೆ, ಅಂಥವರು ಕನ್ನಡಕವಾದ ಟೆಸ್ಟ್ ಮಾತ್ರ ಅಲ್ಲ, ಕಣ್ಣಿನ ನರ ಟೆಸ್ಟು ಮಾಡ್ತಾ ಇರಬೇಕು. ಸೊ ಕೆಲವರಿಗೆ ಏನಾಗ್ತದೆ ಹೇಳಿದ್ರೆ, ಆಫ್ಟರ್ ಸರ್ಜರಿ ಪ್ರೊಸೀಜರ್ ಮಾಡಿದ ನಂತರ ಅವರು ಕನ್ನಡಕ ಹಾಕೋದು ನಿಲ್ಲಿಸ್ತಾರೆ. ಸೊ ಕನ್ನಡಕ ಹಾಕೋದು ನಿಲ್ಲಿಸುವಾಗ ಅವರಿಗೆ ಈ ಕಣ್ಣಿನ ನರದಲ್ಲಿ ಸಹ ಅವರಿಗೆ ಏನು ಮುಂಚೆಯಿಂದ ಏನು ತೊಂದರೆ ಉಂಟು ಅದರ ಟೆಸ್ಟ್ ಮಾಡೋದನ್ನು ಮರೀತಾರೆ. ಸೊ ಅದೊಂದು ನಾವು ಯಾವಾಗಲೂ ಪುನಃ ರಿಪೀಟ್ ಮಾಡಿ ಹೇಳ್ತೇವೆ. ಬಿಕಾಸ್ ನಾವು ಕಣ್ಣಿನ ನರವನ್ನು ಮುಟ್ಟಿರೋದಿಲ್ಲ ಇದರಲ್ಲಿ, ಬರೀ ಕಣ್ಣಿನ ಮುಂದಿನ ಪೋರ್ಷನಲ್ಲಿ ಇದು ಸರ್ಜರಿ ಮಾಡಿರೋದು. ಕನ್ನಡಕ ಪವರ್ ತೆಗೆದಿರ್ತೇವೆ, ಕಣ್ಣಿನ ನರ ಅವ್ರದ್ದು ಮುಂಚಿಂದ ಹೇಗೆ ಇದೆ ಹಾಗೇ ಇರುತ್ತೆ. ಸೊ ಅದೊಂದು ಟೆಸ್ಟ್ ಮತ್ತೆ ವರ್ಷ ಮಾಡ್ತಾ ಇರಬೇಕು. ಸೊ ಇದು ಒಂದು ಮೇನ್ ಆಗಿ ನಾವು ಹೇಳ್ತೇವೆ. ನೀವು ಮುಂಚೆ ಹೇಳಿದ್ರಿ ಈ ಕಣ್ಣಿನ ಪವರ್ ಜಂಪ್ ಆಗ್ತದೆ ಅಂತ ಕೆಲವರಿಗೆ. ಸೊ ಯಾವ ಕಾರಣಕ್ಕಾಗಿ ಈ ಕಣ್ಣಿನ ಪವರ್ ಜಂಪ್ ಆಗ್ತದೆ ಡಾಕ್ಟರ್? ಸೊ ನಾವು ಹೇಗೆ ಬೆಳೆಯುವ ಹಾಗೆ ನಮ್ಮ ಹೈಟ್ ಹೇಗೆ ಜಾಸ್ತಿ ಆಗುತ್ತೆ. ಸೊ ಕಣ್ಣು ಆ್ಯಕ್ಚುಲಿ ಫುಲ್ ಬೆಳೆದಿರೋದಿಲ್ಲ ನಾವು ಹುಟ್ಟುವಾಗ. ಸೊ ಅದು ದೊಡ್ಡದಾಗ್ತಾ ಇರುತ್ತೆ. ಸೊ ಹಾಗೆ ದೊಡ್ಡದಾಗುವಾಗ ಕಣ್ಣಿನ ಪವರು ಜಂಪ್ ಆಗ್ತದೆ. ಮತ್ತು ಕೆಲವರಿಗೆ ಈಗ ನೀವು ನೋಡಿರ್ಬೋದು, ಎಲ್ಲರೂ ಜಾಸ್ತಿ ಮಕ್ಕಳು ಮೊಬೈಲ್ ಫೋನ್ ಎಲ್ಲ, ಸ್ಮಾರ್ಟ್ ಕ್ಲಾಸ್, ಸ್ಮಾರ್ಟ್ ಟಿ ವಿ. ಸೊ ಈಗ ರಿಸರ್ಚ್ ಹೇಳಿದೆ ನಮಗೆ ಕಿ ಇಂಥ ಯಾರು ಮಕ್ಕಳು ಜಾಸ್ತಿ ಈ ಡಿಜಿಟಲ್ ಡಿವೈಸಸ್ಸನ್ನು ನೋಡ್ತಾರೆ ಅವರಲ್ಲಿ ಈ ಜಂಪ್ ಜಾಸ್ತಿ ಇರುತ್ತೆ. ಸೊ ಒಂದು ಅಡ್ವೈಸ್ ವಿಚ್ ಹಸ್ ಕಮ್ ಔಟ್ ಆಫ್ ರಿಸರ್ಚ್ ಹೇಳಿದರೆ, ರಿಸರ್ಚ್ ಮಾಡಿ ಈಗ ನಮಗೇನು ಅರಿವಾಗಿದೆ ಹೇಳಿದರೆ, ಯಾರು ಮಕ್ಕಳು ಬಿಸಿಲಲ್ಲಿ ಆಡ್ತಾರೆ, ಹೊರಗೆ ಹೋಗಿ ಧೂಳಲ್ಲಿ ಯಾರು ಆಡ್ತಾರೆ ಅಂಥವರಿಗೆ ಈ ಕಣ್ಣಿನ ಪವರ್ ಜಂಪ್ ಆಗೋದು ಸ್ವಲ್ಪ ಕಡಿಮೆ. ಯಾರಿಗೆ ಕಂಪೇರ್ ಮಾಡಿದರೆ, ಯಾರು ಬರೀ ಮನೆ ಒಳಗಡೆ ಕೂತು ಮೊಬೈಲಲ್ಲಿ ಜಾಸ್ತಿ ಡಿಜಿಟಲ್ ಡಿವೈಸಸ್ ಯೂಸ್ ಮಾಡಿ ಓದೋದಾಗಲಿ ಆಟ ಆಡೋದಾಗಲಿ ಮಾಡ್ತಾರೆ, ಅವರಲ್ಲಿ ಸ್ವಲ್ಪ ಜಂಪ್ ಜಾಸ್ತಿ. ಆ್ಯಕ್ಚುಲಿ ಕೋವಿಡ್ ಏನು ಪ್ಯಾಂಡಮಿಕ್ ಆಯಿತು ಅದರ ನಂತರ ತುಂಬ ಜನರಿಗೆ ಈಗ ಮಯೋಪಿಯಾ ಅಥವಾ ಈ
ಏನು ಸಮೀಪ ದೃಷ್ಟಿಯ ಏನು ತೊಂದರೆ ಏನು ಉಂಟು ನೋಡಿ ಅದು ಜಾಸ್ತಿ ಆಗ್ತಾ ಉಂಟು. ಸೊ ದಿಸ್ ಇಸ್ ಒನ್ ಕಾಸ್ ಫಾರ್ ದಟ್ ಈಸ್ ಡಿಜಿಟಲ್ ಡಿವೈಸ್. ಓಕೆ. ಸೊ ಕೆಲವೊಂದು ಸಿಚುವೇಶನಲ್ಲಿ ನಾವು ಈ ಡಿಜಿಟಲ್ ಡಿವೈಸನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನಾದರೂ ಪ್ರಿಕಾಷನರಿ ಮೆಷರ್ಸ್ ಇದೆಯಾ? ಹೌದು, ಕಣ್ಣಿನಲ್ಲಿ ಏನು ನಾವು ಏಸ್ತನೋಪಿಯಾ ಅಂತ ಹೇಳ್ತೇವೆ, ಹೇಳಿದರೆ ಕಣ್ಣಲ್ಲಿ ಟಯರ್ಡ್ ಆಗೋದು ಅದೊಂದು ಸಿಂಪ್ಟಮ್. ಅದು ಯಾರೆಲ್ಲ ಡಿಜಿಟಲ್ ಡಿವೈಸಸ್ ಯೂಸ್ ಮಾಡ್ತಾರೆ ಅವರಲ್ಲಿ ಅದು ತುಂಬ ಕಾಮನ್ ಆಗಿ ನಾವು ಯೂಸ್ ಮಾಡ್ತೇವೆ. ಈಗಿನ ಕಾಲದಲ್ಲಿ ಡಿಜಿಟಲ್ ಡಿವೈಸನ್ನು ಯೂಸ್ ಮಾಡದೇ ಇರೋದು ತುಂಬ ಕಷ್ಟ. ನಾವು ಎಲ್ಲರೂ ಯೂಸ್ ಮಾಡ್ತೇವೆ. ಸೊ ಅದೊಂದು ಯೂಸ್ ಮಾಡುವಾಗ ಕೆಲವು ಟಿಪ್ಸನ್ನು ನಾವು ಅಳವಡಿಸ್ಕೊಳ್ಬೋದು. ಒಂದು ಹೇಳಿದ್ರೆ 20-20-20 ರೂಲ್ ಅಂತ ಹೇಳ್ತೇವೆ. ಹೇಳಿದ್ರೆ 20 ಮಿನಿಟ್ಸ್ ಆದ ಕೂಡಲೇ ಸ್ವಲ್ಪ ಕಣ್ಣಿಗೆ ಒಂದು ರೆಸ್ಟ್ ಕೊಡುವಂಥದ್ದು. ಸೊ ರೆಸ್ಟ್ ಹೇಗೆ ಕೊಡೋದು ಹೇಳಿದ್ರೆ ನಾವು ಕಿಟಕಿಯಿಂದ ಅಥವಾ ದೂರದ್ದು ಏನಾದರೂ ವಸ್ತುವನ್ನು ನೋಡುವುದು. ಸೊ ಅಟ್ಲೀಸ್ಟ್ 20 ಫೀಟ್ ದೂರ ಇರಬೇಕು. ಮತ್ತು ನಾವು ಈಗ ಕಂಪ್ಯೂಟರ್ ಆಗಲಿ ಅಥವಾ ಮೊಬೈಲ್ ಫೋನ್ನ ಯೂಸ್ ಮಾಡುವಾಗ ಕಣ್ಣನ್ನು ಬ್ಲಿಂಕ್ ಮಾಡ್ತಾ ಇರಬೇಕು. ಸೊ ಅಟ್ಲೀಸ್ಟ್ 1 ನಿಮಿಷದಲ್ಲಿ 12 ಸತಿ ಮಿನಿಮಮ್ ಆಗಿ ಬ್ಲಿಂಕ್ ಮಾಡೋದು. ಸೊ ಇದರಿಂದ ಎಲ್ಲ ದೃಷ್ಟಿ ದೋಷ ಪರಿಹಾರ ಆಗೋದಿಲ್ಲ, ಆದರೆ ಆಲ್ ದೀಸ್ ಸಿಂಪ್ಟಮ್ಸ್ ಆಫ್ ಏಸ್ತನೋಪಿಯಾ ಏನು ಹೇಳ್ತೇವೆ, ಕಣ್ಣು ಟಯರ್ಡ್ ಆಗೋದು, ಅದು ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ದೃಷ್ಟಿ ದೋಷ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ದೀಸ್ ಆರ್ ಸಮ್ ಪ್ರಿಕಾಷನ್ಸ್. ಓಕೆ. ಡಾಕ್ಟರ್, ಈ ಫೇಕಿಕ್ IOL ಮಾಡಿಸುವಂಥವರಿಗೆ ಇಂಟ್ರೆಸ್ಟ್ ಇದ್ದರೆ ಸೊ ಯಾರನ್ನು ಸಂಪರ್ಕಿಸಬೇಕು? ಸೊ ಈ ಸರ್ಜರಿಯನ್ನು ನಾವು ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಈಗ ಆಲ್ಮೋಸ್ಟ್ 8 ವರ್ಷದಿಂದ ಮಾಡ್ತಾ ಇದ್ದೇವೆ. ಸೊ ಕಣ್ಣಿನ ವಿಭಾಗ ಆಫ್ಥಲ್ಮಾಲಜಿಯಲ್ಲಿ ಬಂದು ನಮ್ಮನ್ನು ಸಂಪರ್ಕಿಸ್ಬೋದು. ಓಕೆ. ಡಾಕ್ಟರ್, ಈ ಫೇಕಿಕ್ IOL ಸರ್ಜರಿಯಿಂದ ಏನಾದರೂ ತೊಂದರೆ ಇದೆಯಾ ಅಂತ? ಸೊ ಎಲ್ಲ ಸರ್ಜರಿಯಲ್ಲಿ ಒಂದು ಕಾಂಪ್ಲಿಕೇಶನ್ ರಿಸ್ಕ್ ಇದ್ದೇ ಇರುತ್ತೆ. ಯಾರಾದರೂ ನಿಮಗೆ ಹೇಳಿದರೆ ನಾನು ನಿಮಗೆ ಸರ್ಜರಿ ಮಾಡ್ತೇನೆ, ರಿಸ್ಕ್ 100% ಗ್ಯಾರಂಟಿ ಹೇಳಿದರೆ ಅವರು ಸುಳ್ಳು ಹೇಳ್ತಾ ಇರೋದು. ಸೊ ರಿಸ್ಕ್ ಇದ್ದೇ ಇರುತ್ತೆ, ಆದರೆ ಎಷ್ಟು ರಿಸ್ಕ್ ಇರುತ್ತೆ ಅದೊಂದು ಏನು ಬ್ಯಾಲೆನ್ಸ್ ಡಿಸಿಷನ್ ತಗೊಳ್ಬೇಕಾಗತ್ತೆ. ನಾವು ಸರ್ಜರಿ ಮುಂಚೆ ಯಾವಾಗಲೂ ಪೇಷಂಟಿಗೆ ಹೇಳಿರ್ತೇವೆ ರಿಸ್ಕ್ಸ್ ಇರ್ತದೆ. ಸೊ ಒಂದು ರಿಸ್ಕ್ ಹೇಳಿದರೆ ಕಣ್ಣಿನಲ್ಲಿ ಒತ್ತಡ ಜಾಸ್ತಿ ಆಗೋದು, ಕಣ್ಣಿನ ಪ್ರೆಷರ್ ಜಾಸ್ತಿ ಆಗೋದು. ಸೊ ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ನಾವು ಕಣ್ಣಿನ ಒಳಗಡೆ ಅದು ನಾವೊಂದು ಸರ್ಜರಿ ಮುಂಚೆ ಒಂದು ಮೆಷರ್ಮೆಂಟ್ ಮಾಡಿರ್ತೇವೆ. ಆ ಮೆಷರ್ಮೆಂಟ್ ಅನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಯೂಶ್ವಲಿ ಈ ಪ್ರೆಷರ್ ಜಾಸ್ತಿ ಆಗೋದಿಲ್ಲ. ಕೆಲವರಿಗೆ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಹೇಳಿದರೆ ಒಂದು 15 ದಿನ ಅವ್ರ 20 ದಿನ ಅವ್ರು 1 ತಿಂಗಳವರೆಗೆ ಕೆಲವೊಮ್ಮೆ ಪ್ರೆಷರ್ ಜಾಸ್ತಿ ಆಗ್ತದೆ. ಹೇಳಿದ್ರೆ ನಾವು ಆಪರೇಷನ್ ಆದಮೇಲೆ ಕಣ್ಣಿಗೆ ಹಾಕಲಿಕ್ಕೆ ಕೆಲವು ಡ್ರಾಪ್ಸ್ ಕೊಟ್ಟಿರ್ತೇವೆ. ಆ ಡ್ರಾಪ್ಸಿನ ಕಾರಣದಿಂದ ಕೆಲವರಿಗೆ ಪ್ರೆಷರ್ ಜಾಸ್ತಿ ಆಗ್ತದೆ. ಸೊ ಡ್ರಾಪ್ಸನ್ನು ನಿಲ್ಲಿಸಿದಾಗ ಅದು ಪ್ರೆಷರು ಕಡಿಮೆ ಆಗ್ತದೆ. ಕೆಲವರಿಗೆ ಏನು ಮಾಡಿದರೂ ಇದು ಪ್ರೆಷರ್ ಕಡಿಮೆ ಆಗದಿದ್ದರೆ ಆ ಲೆನ್ಸನ್ನು ತೆಗೆಯುವಂಥ ಸಂದರ್ಭನೂ ಬರಬಹುದು. ಅದು ನಾವು ಮುಂಚೆನೇ ಹೇಳಿರ್ತೇವೆ. ಇನ್ನೊಂದು ಕಾಂಪ್ಲಿಕೇಶನ್ ಹೇಳಿದರೆ ಕಣ್ಣಲ್ಲಿ ಪೊರೆ ಬರೋದು. ಸೊ ನಾರ್ಮಲ್ ಆಗಿ ಕಣ್ಣು ಒಳಗಡೆ ಒಂದು ಲೆನ್ಸ್ ಇರುತ್ತೆ, ಅದಕ್ಕೆ ನಾವು ಪೊರೆ ಅಂತ ಹೇಳ್ತೇವೆ. ಆ ಪೊರೆ ನಾರ್ಮಲ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ತದೆ, ಹೇಳಿದ್ರೆ ಪಾರದರ್ಶಕವಾಗಿರ್ತದೆ. ಸೊ ಆ ಲೆನ್ಸ್ ಏನು ದೇವರು ಕೊಟ್ಟ ಲೆನ್ಸ್ ಏನು ಕಣ್ಣು ಒಳಗಡೆ ಇದೆ ಅದು ಬಿಳಿ ಆಗಲಿಕ್ಕೆ ಶುರುವಾಗ ಅದಕ್ಕೆ ಪೊರೆ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಆಗಿ ಯಂಗ್ ಏಜಲ್ಲಿ ಜನರಲಿ ಇದು ಬರುವುದಿಲ್ಲ ಪೊರೆ, ಆದರೆ ಅಪರೂಪದಲ್ಲಿ ಈ ಸರ್ಜರಿ ಮಾಡಿದ ನಂತರ ಈ ಪೊರೆ ಬರುವ ಚಾನ್ಸ್ ಇರುತ್ತೆ. ಅದು ತುಂಬ ಅಪರೂಪ. ಬಿಕಾಸ್ ಈಗ ಏನು ಹೊಸ ನಮ್ಮದು ಟೆಕ್ನಾಲಜಿ ಈಸ್ ವೆರಿ ರಿಫೈನ್ಡ್, ಹೇಳಿದರೆ ತುಂಬ ಅಡ್ವಾನ್ಸ್ಮೆಂಟ್ಸ್ ಇದೆ ಈ ಟೆಕ್ನಾಲಜಿಯಲ್ಲಿ. ಸೊ ಪೊರೆ ಬರುವ ಚಾನ್ಸಸ್ ತುಂಬ 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 ಕಡಿಮೆ ಈಗ. ಆದರೂ ಅದು ಒಂದು ವೇಳೆ ಪೊರೆ ಬಂದರೂ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅದು ನಾವು ಏನು ಅದು ಲೆನ್ಸ್ ಹಾಕಿರ್ತೇವೆ ಅದನ್ನು ತೆಗೆದು ಹೀಗೆ ನಾರ್ಮಲ್ ಆಗಿ ಪೊರೆ ಆಪರೇಷನ್ ಮಾಡ್ತೇವೆ. ಆ ಪೊರೆ ಆಪರೇಷನನ್ನು ಮಾಡಿ ಪೊರೆಯ ಸ್ಥಳದಲ್ಲಿ ಇನ್ನೊಂದು ಲೆನ್ಸ್, ಅದಕ್ಕೆ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಹೇಳ್ತೇವೆ, ಅದನ್ನು ಹಾಕಿ ಅದನ್ನು ಸರಿ ಮಾಡ್ಬೋದು. ಇನ್ನೊಂದು ಕಾಂಪ್ಲಿಕೇಶನ್ ಅದು ಸರ್ಜರಿಗೆ ರಿಲೇಟೆಡ್ ಅಲ್ಲ, ಆದರೆ ನಾನು ಹೇಳಿದೆ ಮುಂಚೆನೇ ಇಂಥವರಲ್ಲಿ ಕಣ್ಣಿನ ನರದಲ್ಲಿ ಸ್ವಲ್ಪ ಚೇಂಜಸ್ ಇರುವ ಚಾನ್ಸ್ ಇರ್ತದೆ. ಸೊ ಅದು ಸರ್ಜರಿಗೆ ರಿಲೇಟೆಡ್ ಅಲ್ಲ, ಆದರೆ ಅವರ ಕಣ್ಣಿನ ನೇಚರ್ ಹಾಗೆ. ಸೊ ಅದು ಆ ಕಾರಣಕ್ಕೆ ಕಣ್ಣಿನ ನರ ಚೆಕ್ ಮಾಡ್ತಾ ಇರಬೇಕು ನಾವು. ಸೊ ಕಣ್ಣಿನ ನರದಲ್ಲಿ ಏನಾದರೂ ಒಂದು ವೀಕ್ ಏರಿಯಾಸ್ ಅಥವಾ ಹೋಲ್ ಅಂತ ಹೇಳ್ತೇವೆ, ತೂತು ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ಚಿಕ್ಕದಾಗಿ ಒಂದು ಲೇಸರ್ ಟ್ರೀಟ್ಮೆಂಟ್ ಮಾಡಿದರೆ ಸಾಕು. ಅದನ್ನು ಕೆಲವರು ನೆಗ್ಲೆಕ್ಟ್ ಮಾಡಿದರೆ ಮಾತ್ರ ಅದು ತೂತು ದೊಡ್ಡದಾಗಿ ನರ ಜಾರಿಕೊಳ್ಳುವ ಚಾನ್ಸ್ ಇರುತ್ತೆ. ಇದು ಸರ್ಜರಿ ರಿಲೇಟೆಡ್ ಕಾಂಪ್ಲಿಕೇಶನ್ ಅಲ್ಲ, ಅದು ಅವರ
ನಾರ್ಮಲ್ ಆಗಿ ಅವ್ರು ಕನ್ನಡಕ ಹಾಕಿದ್ರೂ ಆ ರಿಸ್ಕ್ ಇದೆ ಅವರಿಗೆ. ಸೊ ಅದಕ್ಕೆ ಎಲ್ಲರೂ ದಪ್ಪ ಕನ್ನಡಕ ಇರುವವರು ಎಸ್ಪೆಷಲಿ ಕಣ್ಣಿನ ನರ ಚೆಕ್ ಮಾಡ್ತಾನೆ ಇರಬೇಕು ಪ್ರತಿ ವರ್ಷ. ಹಾಗಾದ್ರೆ ಈ ಫೇಕಿಕ್ IOL ಸರ್ಜರಿಗೆ ಏನಾದರೂ ಏಜ್ ಲಿಮಿಟ್ ಇದೆಯಾ ಮಕ್ಕಳಿಗೆ ಅಥವಾ ವೃದ್ಧರಿಗೆ? ಅದೇ ನಾ ಹೇಳಿದ ಹಾಗೆ ಅದು ಯೂಶ್ವಲಿ ಏಜ್ 21 ಮಿನಿಮಮ್ ಏಜ್ ಆಗಿರಬೇಕು. ಮತ್ತು ಅಪ್ ಟು 40 ಇಯರ್ಸ್ ಪ್ರೊಸೀಜರನ್ನು ಮಾಡ್ಬೋದು, ಮತ್ತೇನು ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನು ಹೇಳಿದರೆ 40 ಇಯರ್ಸ್ ಆದಮೇಲೆ ಅವರಿಗೆ ಸಮೀಪ ದೃಷ್ಟಿಯ ತೊಂದರೆ, ನೀವು ಕೇಳಿರ್ಬೋದು ಚಾಲೀಸ್ ಅಂತ ಹೇಳ್ತಾರೆ, ಪ್ರೆಸ್ ಬಯೋಪಿಯಾ ಹೇಳಿದರೆ ಸಮೀಪ ದೃಷ್ಟಿ ಸ್ವಲ್ಪ ಮಂದ ಎಲ್ಲರಿಗೂ ಆಗ್ತದೆ ಅದು. ಸೊ ಅದು ನಾರ್ಮಲ್ ಆಗಿ ಶುರು ಆಗ್ತದೆ. ಸೊ ಅವರಿಗೆ ಕನ್ನಡಕ ಹೇಗೂ ಬೇಕಾಗುತ್ತೆ. ಆದರೆ ಕೆಲವರು ತುಂಬ ದಪ್ಪ ಕನ್ನಡಕ ಇದ್ದವರಿಗೆ ಅದನ್ನು ಮಾಡ್ಬೋದು. ಮತ್ತು ಆಲ್ರೆಡಿ ಕೆಲವರಿಗೆ ಪೊರೆ ಬರಲಿಕ್ಕೆ ಶುರು ಆಗ್ತದೆ. ಈಗ ಯೂಶ್ವಲಿ 50 ಇಯರ್ಸ್ ಆಗುವಾಗ ಪೊರೆ ಬರಲಿಕ್ಕೆ ಶುರು ಆಗ್ತದೆ. ಕೆಲವರಿಗೆ ಈವನ್ 40 ಇಯರ್ಸಲ್ಲೂ ಪೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಪೊರೆ ಏನಾದರೂ ಆ ಥರದ್ದು ಇದ್ದರೆ ಈ ಪ್ರೊಸೀಜರನ್ನು ಪ್ರಿಫರ್ ಮಾಡೋದಿಲ್ಲ. ಆಗ ಪೊರೆ ಆಪರೇಷನ್ನೇ ಮಾಡಿ ದೃಷ್ಟಿಯನ್ನು ಸರಿ ಮಾಡ್ಬೋದು. ಓಕೆ, ಈ ಕಣ್ಣಿನ ಪೊರೆ ಅನ್ನೋದೀಗ ಇತ್ತೀಚೆಗೆ ತುಂಬ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಸೊ ಈ ಕಣ್ಣಿನ ಪೊರೆ ಯಾವ ಕಾರಣಕ್ಕಾಗಿ ಬರೋದು? ಅದೇ ಮೋಸ್ಟ್ ಕಾಮನ್ ಕಣ್ಣಲ್ಲಿ ಪೊರೆ ಬರೋದು ಏಜ್ ರಿಲೇಟೆಡ್. ನಾವು ಹೇಳ್ತೇವೆ ಹೇಳಿದರೆ ವಯಸ್ಸಾಗುವ ಹಾಗೆ ನಾವು ಹೇಗೆ ನಮ್ಮ ಕೂದಲು ಬಿಳಿ ಆಗುತ್ತೆ, ಸ್ಕಿನ್ ರಿಂಕಲ್ ಆಗುತ್ತೆ, ಹಾಗೆ ಪೊರೆನೂ ನಾರ್ಮಲ್ ಆಗಿ ಬರುತ್ತೆ ಎಲ್ಲರಿಗೂ. ಕೆಲವು ಅಮೌಂಟಲ್ಲಿ ಪೊರೆ ಇರುತ್ತದೆ ಏಜ್ ಇದ್ದಾವೆ. ಆದರೆ ತುಂಬ ಯಾವಾಗ ಅದು ನಮಗೆ ದೃಷ್ಟಿ ಎಫೆಕ್ಟ್ ಆಗಲಿಕ್ಕೆ ಶುರು ಆಗ್ತದೆ ಆಗ ನಮಗೆ ಸರ್ಜರಿ ಬೇಕಾಗುತ್ತೆ. ಸೊ ಸರ್ಜರಿ ಅದಕ್ಕೆ ತುಂಬ, ಈಗ ಮುಂಚಿನ ಕಾಲದಲ್ಲಿ ಹೇಳ್ತಾ ಇದ್ರು ಪೊರೆ ಹಣ್ಣಾಗಿದೆಯಾ, ಹಣ್ಣಾದರೆ ಮಾತ್ರ ನಾವು ಸರ್ಜರಿ ಮಾಡ್ತೇವೆ. ಸೊ ಆ ಕಾಲ ಹೊರಟೋಗಿದೆ ಈಗ. ಹೇಳಿದ್ರೆ ಹಣ್ಣಾದ ಪೊರೆಯಲ್ಲಿ ಆಪರೇಷನ್ ಮಾಡೋದು ರಿಸ್ಕ್ಸ್ ಆರ್ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಸೊ ಯಾವಾಗ ನಿಮಗೆ ದೃಷ್ಟಿ ದೋಷ ಶುರು ಆಗ್ತದೆ ಈ ಪೊರೆಯ ಕಾರಣದಿಂದಾಗಿ ಅಡ್ಡ ಕಾಣಲಿಕ್ಕೆ ಶುರು ಆಗ್ತದೆ, ಅದು ನೀವು ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಎಷ್ಟು ನೀವು ಬೇಗ ಅರ್ಲಿ ಸ್ಟೇಜಲ್ಲಿ ಸರ್ಜರಿ ಮಾಡಿಸ್ತೀರಿ ಅದರ ಕಾಂಪ್ಲಿಕೇಶನ್ ರಿಸ್ಕ್ಸು ಕಡಿಮೆ ಇರ್ತದೆ. ತುಂಬ ಹಣ್ಣಾಗಲಿಕ್ಕೆ ಕಾಯಬಾರ್ದು. ಹಾಗೆ ಡಾಕ್ಟರ್, ಈ ಮಕ್ಕಳಿಗೆ ಬರುವಂತಹ ಕಣ್ಣಿನ ಸಮಸ್ಯೆಗಳನ್ನು ಯಾವ ರೀತಿ ತಡೆಗಟ್ಟಬಹುದು? ಈಗ ತುಂಬ ತಾಯಂದಿರು ಸ್ಪೆಷಲಿ ಬಂದು ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಕ್ಯಾರೆಟ್ ಕೊಡ್ಲಾ, ವೈಟಮಿನ್ ಎ ಕೊಡ್ಲಾ, ವಿಟಮಿನ್ ಈಗ ಗಮ್ಮೀಸ್ ಅಂತೆ ಬರುತ್ತೆ ತುಂಬ, ಅಂಥದ್ದೆಲ್ಲ ಕೊಡ್ಲಾ ಹೇಳಿ. ಸೊ ಅದೆಲ್ಲ ಕೊಟ್ಟರೆ ಕಣ್ಣಿನ ದೃಷ್ಟಿದೋಷ ಏನು ಇಂಪ್ರೂವ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್ ದೃಷ್ಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳಿದರೆ ಎಸ್ಪೆಷಲಿ ನೈಟ್ ವಿಷನ್ ಏನು ಹೇಳ್ತೇವೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ವಿಟಮಿನ್ ಎ ತುಂಬ ಅಗತ್ಯ. ಸೊ ಆ ಡೆಫಿಷಿಯನ್ಸಿ ಇದ್ದವರಲ್ಲಿ ವೈಟಮಿನ್ ಎ ಕೊಟ್ಟರೆ ದೃಷ್ಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ನಾರ್ಮಲ್ ಆಗಿ ಯಾರು ಕನ್ನಡಕ ಹಾಕ್ತಾರೆ ಎಲ್ಲರೂ ಕೇಳ್ತಾರೆ, ಎಲ್ಲ ತಾಯಂದಿರು ಬಂದು ಕೇಳ್ತಾರೆ, ಕನ್ನಡಕ ಇದು ಹೋಗುತ್ತಾ, ನಾನು ಡೈಲಿ ಕ್ಯಾರೆಟ್ ತಿನ್ನಿಸ್ತೇನೆ ನನ್ನ ಮಗನಿಗೆ, ದೃಷ್ಟಿದೋಷ ಹೋಗುತ್ತಾ ಹೇಳಿ. ಅದು ಹೋಗೋದಿಲ್ಲ, ಅದು ಕಣ್ಣಿನ ಆಕಾರ ವ್ಯತ್ಯಾಸ ಇರುವ ಕಾರಣದಿಂದ ಬರೋದು. ಸೊ ಅದು ಚೇಂಜ್ ಆಗೋದಿಲ್ಲ. ವಿಟಮಿನ್ ಎ ಡಿಫಿಷಿಯನ್ಸಿ ಇದ್ದರೆ ಅದಕ್ಕೆ ವಿಟಮಿನ್ ಎ ಕೊಟ್ಟರೆ ಸರಿ ಹೋಗುತ್ತೆ. ದೃಷ್ಟಿದೋಷ ಬೇರೆ ಕಾರಣದಿಂದ ಟ್ರೀಟ್ಮೆಂಟ್ ಬರೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಮಕ್ಕಳಲ್ಲಿ ಸ್ಪೆಷಲಿ ನಾ ಮುಂಚೆನೂ ಹೇಳಿದೆ, ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು. ಕೆಲವರು ಪೇರೆಂಟ್ಸ್ ಹೇಳ್ತಾರೆ ಆಲ್ರೆಡಿ ನಾವು ಚೆಕ್ ಮಾಡಿ ಗೊತ್ತಿರುತ್ತೆ ಪವರ್ ಇದೆ, ಕನ್ನಡಕದ ದೃಷ್ಟಿದೋಷ ಇದೆ, ಆದರೆ ಯಾಕೆ ಇಷ್ಟು ಚಿಕ್ಕ ಮಗುಗೆ ಯಾಕೆ ಕನ್ನಡಕ? ಇದು ತುಂಬ ಕಾಮನ್ ಸ್ಟೇಟ್ಮೆಂಟ್, ಇಷ್ಟು ಚಿಕ್ಕ ಮಗುಗೆ ಯಾಕೆ ಕನ್ನಡಕ? ಸೊ ಅದು ಒಂದು ಕೆಟ್ಟ ಪರಿಣಾಮ ಬೀಳುವ ಚಾನ್ಸ್ ಇರುತ್ತೆ. ಕೆಲವು ಮಕ್ಕಳಿಗೆ ಈಗ ನಾವು ನೋಡುವಾಗಲೇ ಆಲ್ರೆಡಿ ದೃಷ್ಟಿ ಮಂದ ಆಗಿರುತ್ತೆ ಹೇಳಿದರೆ, ನೀವು ಈಗ ನೋಡಿರ್ಬೋದು ಕನ್ನಡಕ ನಾವು ದೃಷ್ಟಿಯನ್ನು ಪರೀಕ್ಷೆ ಮಾಡ್ತೇವೆ, ಅದೊಂದು ಚಾರ್ಟಲ್ಲಿ ಓದಿಸ್ತೇವೆ. ಸೊ ಲಾಸ್ಟ್ 3-4 ಲೈನು ಅವರಿಗೆ ಓದ್ಲಿಕ್ಕೆ ಆಗೋದಿಲ್ಲ, ಗ್ಲಾಸ್ ಹಾಕಿದ್ರೂ ಓದ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಆಲ್ರೆಡಿ ಕಣ್ಣು ಅವ್ರದ್ದು ಮಂದಗಣ್ಣ ಆಗಿದೆ ಅವರಿಗೆ. ಸೊ ಅಂಥ ಮಕ್ಕಳಲ್ಲಿ ಎಸ್ಪೆಷಲಿ ಕನ್ನಡಕ ಕರೆಕ್ಟಾಗಿ ಹಾಕೋದ್ರಿಂದ ಇಂಪ್ರೂವ್ಮೆಂಟ್ ಬರುವ ಚಾನ್ಸ್ ಇರುತ್ತೆ. ಅದು ಒಂದು ಚಾನ್ಸ್ ಮಕ್ಕಳಲ್ಲಿ ಮಾತ್ರ ಇರೋದು. ಇದೇ ಮಗು ಈಗ ದೊಡ್ಡದಾದ ಮೇಲೆ ಬಂದು ಈಗ ನಾನು ಕನ್ನಡಕ ಹಾಕ್ತೇನೆ ಸರಿ ಹೋಗ್ತದೆ, ನನಗೆ ಚಿಕ್ಕ ಚಿಕ್ಕ ಅಕ್ಷರನ್ನು ಓದಬೇಕು ಹೇಳಿದರೆ ಅದು ವಾಪಸ್ ನಾರ್ಮಲಿಗೆ ಬರುವುದಿಲ್ಲ. ಅದು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದ ನಂತರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಂಬ್ಲೈಯೋಪಿಯಾ ಅಥವಾ ಮಂದಗಣ್ಣು ಹೇಳ್ತೇವೆ. ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಕರೆಕ್ಟ್ ಟೈಮಿಗೆ ಫಸ್ಟ್ ಕಣ್ಣು ಟೆಸ್ಟ್ ಮಾಡೋದು. ಸೊ ಈಗ ತುಂಬ ಸ್ಕೂಲ್ಸಲ್ಲಿ ಇದು ಶುರು ಮಾಡಿದ್ದಾರೆ. ಈಗ ಸ್ಕೂಲ್ ಟೀಚರೇ ಟೆಸ್ಟ್ ಮಾಡ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರುವಾಗ ಟೆಸ್ಟ್ ಮಾಡ್ತಾರೆ. ಸೊ ಅದೊಂದು ಒಳ್ಳೆಯ ಅಭ್ಯಾಸ. ಸೊ ಇಲ್ಲದ್ರೆ ಮಕ್ಕಳು ಹೇಳೋದಿಲ್ಲ ನನಗೆ ತೊಂದರೆ ಉಂಟಂತೆ ಹೇಳೋದಿಲ್ಲ. ಸೊ ಕೆಲವು ರೀತಿ ಹೇಗೆ ಪೇರೆಂಟ್ಸ್ ಪಿಕ್ ಮಾಡ್ಬೋದು ಈ ಮಕ್ಕಳಿಗೆ ಕನ್ನಡಕದ ತೊಂದರೆ ಇದೆಯಾ ಇಲ್ವಾ ಹೇಳಿದ್ರೆ,
ಒಂದು ಅವರು ಕೆಲವು ಮಕ್ಕಳು ಹೇಳ್ತಾರೆ ನನಗೆ ಕಾಣೋದಿಲ್ಲ ಹೇಳಿ, ಹಾಗೆ ಹೇಳುವಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ. ಸೆಕೆಂಡ್, ನೀವು ನೋಡ್ಬೋದು ಕೆಲವು ಮಕ್ಕಳು ಟಿವಿ ಮುಂದೆ ಹೋಗಿ ಕೂತು ನೋಡ್ತಾರೆ, ಅದೊಂದು ತುಂಬಾ ಕಾಮನ್ ಸಿಂಪ್ಟಮ್. ಇನ್ನೊಂದು ಕಣ್ಣು ಸ್ಕ್ವೀಸ್ ಮಾಡಿ ನೋಡ್ತಾರೆ, ಈ ಕಣ್ಣು ಚಿಕ್ಕದಾಗಿ ಮಾಡಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವರಿಗೆ ಈ ತಲೆನೋವು ಬರೋದು, ಕಣ್ಣು ನೋವು ಬರೋದು, ಎಸ್ಪೆಷಲಿ ಓದುವಾಗ. ಕೆಲವು ಮಕ್ಕಳು ಓದೋದ್ರಲ್ಲಿ ಹುಷಾರಿರ್ತಾರೆ, ಸಡನ್ ಆಗಿ ಅವ್ರದ್ದು ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಕಡಿಮೆ ಆಗ್ತದೆ. ಸೊ ಹಾಗೆಲ್ಲ ಆಗುವಾಗ ನೀವು ಕಣ್ಣಿನ ಟೆಸ್ಟ್ ಸಹ ಮಾಡಿಸ್ಬೇಕು, ಬೇರೆ ಎಲ್ಲ ಟೆಸ್ಟ್ ಒಟ್ಟಿಗೆ. ಬಿಕಾಸ್ ಅದು ನಾವು ನೋಡಿದ್ದೇವೆ, ಕಣ್ಣು ದೃಷ್ಟಿ ಇಂಪ್ರೂವ್ಮೆಂಟ್ ಆಗುವಾಗ ಅವರ ಸ್ಕಾಲಾಸ್ಟಿಕ್ ಪರ್ಫಾರ್ಮೆನ್ಸ್ ಅಥವಾ ಸ್ಕೂಲಲ್ಲಿ ಅವರು ಏನು ಕಲಿಕೆ ಉಂಟು ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್. ಡಾಕ್ಟರ್, ಈ ಬೇಸಿಕ್ ಐ ಟೆಸ್ಟಿಂಗ್ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ? ಸೊ ನಾವು ಈ ಮಕ್ಕಳಲ್ಲಿ ಕಣ್ಣು ಟೆಸ್ಟ್ ಮಾಡುವಾಗ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತೇವೆ, ಮತ್ತು ದೊಡ್ಡವರಲ್ಲಿ ಸ್ವಲ್ಪ ಬೇರೆ ರೀತಿ ಮಾಡ್ತೇವೆ. ಸೊ ಮಕ್ಕಳಲ್ಲಿ ಇದು ಪರೀಕ್ಷೆ ಮಾಡುವಾಗ ಎಸ್ಪೆಷಲಿ ದೃಷ್ಟಿ ದೋಷ ಉಂಟು ಅಂತೇಳಿ ನಮಗೆ ಡೌಟ್ ಇರುವಾಗ ನಾವು ಕೆಲವು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಟೆಸ್ಟ್ ಮಾಡ್ತೇವೆ. ಯೂಶ್ವಲಿ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಟೆಸ್ಟ್ ಮಾಡುವಾಗ ಒಂದು ಗಂಟೆ ಕೂತ್ಕೊಳ್ಬೇಕಾಗತ್ತೆ. ಮತ್ತು ಆ ಡ್ರಾಪ್ಸಿನ ಇಫೆಕ್ಟಿಂದಾಗಿ ಸ್ವಲ್ಪ ದೃಷ್ಟಿ ಬ್ಲರ್ ಆಗಿ ಕಾಣ್ತಿದೆ. ಒಂದು 3-4 ದಿನ ಸ್ವಲ್ಪ ಮಕ್ಕಳಲ್ಲಿ ಇದು ಬ್ಲರ್ ಆಗಿ ಕಾಣ್ತಿದೆ. ಸೊ ದೊಡ್ಡವರಲ್ಲಿ ಯೂಶ್ವಲಿ ನಾವು ಟೆಸ್ಟ್ ಮಾಡುವಾಗ ಕಣ್ಣಿನ ನರ ಪರೀಕ್ಷೆ ಏನು ನಾನು ಹೇಳ್ತಾ ಇದ್ದೆ ಇಷ್ಟವರೆಗೆ, ಆ ನರ ಪರೀಕ್ಷೆ ಮಾಡಲಿಕ್ಕೂ ನಾವು ಡ್ರಾಪ್ಸ್ ಹಾಕ್ತೇವೆ. ಅದು ಬೇರೆ ರೀತಿ ಡ್ರಾಪ್. ಆ ಡ್ರಾಪ್ ಹಾಕುವಾಗ ದೃಷ್ಟಿ ಸ್ವಲ್ಪ ಮಂದವಾಗಿ ಕಾಣ್ತದೆ, ಆದರೆ ಬರೀ ಒಂದು 3-4 ಗಂಟೆ ಮಾತ್ರ ಈ ಏನು ಬ್ಲರ್ ಆಗಿ ಕಾಣೋದು ಇರುತ್ತೆ. ಸೊ ಫಸ್ಟಾಗಿ ನಾವು ಎಷ್ಟು ದೃಷ್ಟಿ ಉಂಟು ಅಂತ ಪರೀಕ್ಷೆ ಮಾಡ್ತೇವೆ. ಸೊ ಇದನ್ನು ನೀವು ನೋಡಿರ್ಬೋದು, ಚಾರ್ಟ್ ಓದಿಸೋದು. ಸೊ ಅದರಿಂದ ನಾವು ಪರೀಕ್ಷೆ ಮಾಡ್ತೇವೆ. ಮತ್ತು ಕನ್ನಡಕದಲ್ಲಿ ಎಷ್ಟು ಪವರ್ ಉಂಟು ಅಂತೇಳಿ ಅರಿತುಕೊಂಡು ಮತ್ತೆ ಅದಕ್ಕೆ ಕರೆಕ್ಷನ್ ಕೊಡ್ತೇವೆ. ಮತ್ತು ಕಣ್ಣಿನ ಮುಂದಿನ ಪೋರ್ಷನ್, ನಾವು ಒಂದು ಮೆಷಿನ್ ಇರುತ್ತೆ ಸ್ಲಿಟ್ ಲ್ಯಾಂಪ್ ಅಂತೇಳಿ, ಸೊ ಅದರಿಂದ ನಾವು ಕಣ್ಣಿನ ಮುಂದಿನ ಪೋರ್ಷನನ್ನು ಚೆಕ್ ಮಾಡ್ತೇವೆ. ಮತ್ತು ಕಣ್ಣಿನ ನರ ಪರೀಕ್ಷೆ ಬೇರೆ ಇನ್ಸ್ಟ್ರೂಮೆಂಟ್ಸಿಂದ ನಾವು ಅದು ನರ ಪರೀಕ್ಷೆ ಮಾಡ್ತೇವೆ. ಓಕೆ ಡಾಕ್ಟರ್, ಕಣ್ಣು ತುಂಬ ಅಮೂಲ್ಯವಾದಂತಹ ಒಂದು ಆರ್ಗನ್ ಅಂತಲೇ ಹೇಳ್ಬೋದು. ಸೊ ಈ ಐ ಡೊನೇಷನ್ ಬಗ್ಗೆ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ಸೊ ಎಲ್ಲ ದಾನಕ್ಕಿಂತ ಕಣ್ಣು ದಾನ ಒಂದು ಮಹಾದಾನವೇ ಹೇಳ್ಬೋದು ಅದನ್ನು. ಸೊ ಎಲ್ಲರೂ ಸತ್ತು ಹೋದ ಮೇಲೆ ಮಾತ್ರ ಇದನ್ನು ಮಾಡ್ಬೋದು. ಸೊ ಯಾರಿಗೆಲ್ಲ ಇದರ ಬಗ್ಗೆ ಇಂಟ್ರೆಸ್ಟ್ ಉಂಟು ಅವರು ಒಂದು ಕಣ್ಣಿನ ಐ ಬ್ಯಾಂಕ್ ಏನಿರುತ್ತೆ, ಯನಪಯ್ಯ ಮೆಡಿಕಲ್ ಕಾಲೇಜಲ್ಲಿ ಐ ಬ್ಯಾಂಕ್ ಇದೆ. ಸೊ ಅಲ್ಲಿ ತಮ್ಮನ್ನು ನೋಂದಾಯಿಸೋದು ಅಥವಾ ರಿಜಿಸ್ಟರ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ನಿಯರೆಸ್ಟ್ ರಿಲೇಟಿವ್ ಯಾರಿಗೆ ಮನೆಯಲ್ಲಿ ಇದ್ದಾರೆ ಅವರಿಗೆ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಹೇಳಬೇಕಾಗತ್ತೆ. ನನಗೆ ಐ ಡೊನೇಟ್ ಮಾಡುವ ಇಂಟ್ರೆಸ್ಟ್ ಇದೆ ಅಂತೇಳಿ. ಈಗ ತುಂಬ ಫೇಮಸ್ ಜನರು ನೀವು ಈಗ ಕೇಳಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಲಿ ಎಲ್ಲರೂ ಐ ಡೊನೇಷನ್ ಮಾಡಿದ್ದಾರೆ. ಈವನ್ ಈಗ ಬಾಲಿವುಡ್ ಆ್ಯಕ್ಟರ್ಸ್ ಈಗ ಕೇಳಿರ್ಬೋದು ನೀವು, ಐಶ್ವರ್ಯ ರೈ, ಅಮಿತಾಬ್ ಬಚ್ಚನ್ ಇವರೆಲ್ಲ ಪ್ಲೆಜ್ ಮಾಡಿದ್ದಾರೆ. ಜೀವಂತ ಇರುವಾಗ ಪ್ಲೆಜ್ ಮಾಡ್ಬೋದು ಅಥವಾ ರಿಜಿಸ್ಟರ್ ಮಾಡ್ಬೋದು. ತೀರಿ ಹೋದ ಮೇಲೆ, ಸತ್ತು ಹೋದ ಮೇಲೆ ಇದನ್ನು ಡೊನೇಟ್ ಮಾಡ್ಬೋದು. ಸೊ ಇದನ್ನು 6 ಗಂಟೆ ಒಳಗಡೆ ಇದನ್ನು ನಾವು ಕಣ್ಣನ್ನು ತೆಗಿಬೇಕಾಗ್ತದೆ. ಸೊ ಇದರಲ್ಲಿ ಏನು ಕಣ್ಣಿನ ವಿಕಾರತೆ ಆಗೋದಿಲ್ಲ. ಸೊ ಬೇರೆ ಯಾರಿಗೂ ಗೊತ್ತೂ ಆಗೋದಿಲ್ಲ ಇದು ಐ ಡೊನೇಷನ್ ಮಾಡಿದ್ದಾರೆ ಅಂತೇಳಿ. ಸೊ ಇದು ಎಲ್ಲರೂ ಮಾಡಬೇಕು. ನಾನು ಪ್ಲೆಜ್ ಮಾಡಿದ್ದೇನೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಮಾಡಿದ್ದಾರೆ. ಇದರಿಂದ ಒಬ್ಬರಲ್ಲ, ತುಂಬ ಒಂದು ಕಣ್ಣಿಂದ ತುಂಬ ಜನರಿಗೆ ದೃಷ್ಟಿಯನ್ನು ತಂದು ಕೊಡ್ಬೋದು. ಸೊ ಇದನ್ನು ಎಲ್ಲರೂ ಮಾಡಬೇಕು ಹೇಳಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಸೊ ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಜನರಿಗೆ ಈ ಫೇಕಿಕ್ ಐ ಸರ್ಜರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕಣ್ಣಿನ ದೃಷ್ಟಿದೋಷ, ಫೇಕಿಕ್ ಐ ಸರ್ಜರಿ ಹಾಗೆ ನೇತ್ರದಾನದ ಪ್ರಾಮುಖ್ಯತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.